ಕಾರ್ಕಳದ ಎಣ್ಣೆಹೊಳೆಯಲ್ಲಿ ಏತ ನೀರಾವರಿ ಯೋಜನೆ ಸಂಪೂರ್ಣವಾಗಿ ವಿಫಲವಾಗಿದೆ. 108 ಕೋಟಿ ರೂಪಾಯಿಯ ಏತ ನೀರಾವರಿ ಯೋಜನೆ ದೊಡ್ಡ ಮೊತ್ತದ ಯೋಜನೆಯಾಗಿದೆ. ಯಾವುದೇ ಯೋಜನೆ ಮಾಡುವಾಗ ಅದಕ್ಕೆ ಸೂಕ್ತ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಆಮೇಲೆ ಎಸ್ಟಿಮೇಟ್ ಪ್ಲಾನ್ಗಳನ್ನು ಮಾಡಿ ಎಷ್ಟು ಗ್ರಾಮಗಳಿಗೆ ಪ್ರಯೋಜನ ಆಗುತ್ತೆ ಅಂತ ಹೆಬ್ರಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಹೇಳಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಯೋಜನೆಗೆ ಬೇಕಾದ ಸೂಕ್ತ ಸ್ಥಳ, ಸುತ್ತಲಿನ ಪ್ರದೇಶದಲ್ಲಿ ವಾಸಿಸುವ ಜನತೆಗೆ ಅಪಾಯಕಾರಿ ಆಗುವಂತೆ ಯಾರೂ ಕೂಡ ಪ್ಲಾನ್ ತಯಾರಿಸುವುದಿಲ್ಲ. ಆದರೆ ಇಂದು ಯೋಜನೆಯ ಪ್ರಾರಂಭದಲ್ಲಿ ಯೋಜನೆ ವಿಫಲವಾಗಿದೆ. ಎಣ್ಣೆಹೊಳೆ ಸಮೀಪ 100 ವರ್ಷಗಳಿಂದ 100 ಕುಟುಂಬಗಳು ವಾಸ್ತವ್ಯ ಹೊಂದಿದ್ದು ಮಂಗಳೂರು ರಾಜ್ಯ ರಸ್ತೆ ಹೋಗುತ್ತೆ. ಅಂಗಡಿ, ಹೋಟೆಲ್, ಕೃಷಿ ಈ ಭಾಗದಲ್ಲಿದೆ. ಏತ ನೀರಾವರಿ ಪ್ರಾರಂಭದ ಹಂತದಲ್ಲಿ 2-3 ದಿನ ಭಾರೀ ಮಳೆಯಾಗಿರುವುದರಿಂದ ವಾಸ್ತವ ಪರಿಸ್ಥಿತಿ ಜನರಿಗೆ ಅರ್ಥವಾಗ್ತಾ ಇದೆ. 15ಕ್ಕಿಂತಲೂ ಹೆಚ್ಚು ಮನೆ, ಅಂಗಡಿ ಮುಂಗಟ್ಟುಗಳು ಕೃತಕ ನೆರೆಯಿಂದ ಹಾನಿಯಾಗಿದೆ. ಕೂಡಲೇ ಯೋಜನೆಯನ್ನ ನಿಲ್ಲಿಸಬೇಕು, ಅದರಲ್ಲಿ ಆಗಿರುವ ಸೂಕ್ತ ಪರಿಹಾರವನ್ನ ಘೋಷಿಸಬೇಕು ಮತ್ತು ಇದರಿಂದ ನಡೆದಿರುವ ಎಲ್ಲ ಅವ್ಯವಹಾರಗಳ ಬಗ್ಗೆ ಸರ್ಕಾರದಿಂದ ತನಿಖೆ ನಡೆಸಬೇಕು ಅಂತ ಹೇಳಿದ್ರು. 108 ಕೋಟಿ ರೂಪಾಯಿಯ ಒಂದು ಮೊತ್ತದ ಒಂದು ಘೋಷಣೆ ಏತ ನೀರಾವರಿ ಈ ಭಾಗದಲ್ಲಿ ಕುಡಿಯುವ ನೀರಿಗೆ ಬಹುವಿಧದ ಒಂದು ಯೋಜನೆ ಇದಾಗಿದೆ. ಆದರೆ ಅದಕ್ಕೆ ಸೂಕ್ತವಾದಂಥ ಜಾಗವನ್ನು ಅವರು ಆಯ್ಕೆ ಮಾಡಲಿಲ್ಲ, ಒಂದನೇ ಪಾಯಿಂಟ್. ಮತ್ತೆ ಇದನ್ನು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಗೆ ಆಗಲಿ ಅಥವಾ ಸ್ಥಳೀಯವಾಗಿ ಅಧಿಕಾರಿಗಳಾಗಲಿ, ಇವತ್ತು ಜಿಲ್ಲಾ ಪ್ಲಾನಿಂಗ್ ಆಫೀಸರ್ಗಳಿಗಾಗಲಿ ಅಥವಾ ಜಿಲ್ಲಾಧಿಕಾರಿಯವರಿಗೆ ಸಹ ಗೊತ್ತಿಲ್ಲದಂಥ ಒಂದು ಯೋಜನೆಯನ್ನು ಇವತ್ತು ವರಾಯಿ ಯೋಜನೆಯ ಮೂಲಕ ವರಾಯಿಯ ಏನು ಪ್ರಾಜೆಕ್ಟ್ನ ಬಹುಶಃ ಬೃಹತ್ ನೀರಾವರಿ ಯೋಜನೆಯ ಒಂದು ಭಾಗವಾದಂಥ ವರಾಯಿ ಪ್ರಾಜೆಕ್ಟ್, ಅದರ ಮೂಲಕ ಇವತ್ತು ಎಣ್ಣೆಹೊಳೆಯಲ್ಲಿ 108 ಕೋಟಿ ರೂಪಾಯಿಯ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ನಾವು ಮುಖ್ಯವಾಗಿ ಇಂಪ್ಲಿಮೆಂಟ್ ಆಗುವುದಕ್ಕೆ ಅಲ್ಲ ಪ್ರಶ್ನೆ ಇರುವುದಂತೇಳಿದರೆ, ಯಾವಾಗಲೂ ಆ ಪ್ರದೇಶದಲ್ಲಿ ಮಳೆ ಬಂದಾಗ ರಾಜ್ಯ ರಸ್ತೆ ಮಂಗಳೂರು ಮತ್ತು ಹೊಸಪೇಟೆ ರಸ್ತೆ ಹಾದು ಹೋಗ್ತದೆ. ಅದರಲ್ಲಿ ರಾಜ್ಯ ರಸ್ತೆ, ಆ ರಸ್ತೆಯ ಮೇಲ್ಭಾಗದಲ್ಲಿ ಅಂಗಡಿ, ಮನೆಗಳು, ಬಹಳಷ್ಟು ಕುಟುಂಬಗಳು ವಾಸ್ತವ್ಯವಿವೆ. ಬಹುಶಃ 100 ವರ್ಷದಿಂದ ವಾಸ್ತವ್ಯವಿರುವಂಥ ಅಲ್ಲಿರುವಂಥ ಕುಟುಂಬಗಳು ಇವತ್ತು ಬಹುಶಃ ಮೊನ್ನೆ ಒಂದು 2-3 ದಿನದ ಮಳೆಯಿಂದ ಇವತ್ತು ಮುಳುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಒಕ್ಕೂಟದ ಅಧ್ಯಕ್ಷ ಶಶಿಕಲಾ ಡಿ ಪೂಜಾರಿ, ರಾಘವ ದೇವಾಡಿಗ, ಕುಮಾರ್ ಅಬ್ದುಲ್ ಖಾದರ್ ಮುಂತಾದವರು ಉಪಸ್ಥಿತರಿದ್ದರು.